ದಿವ್ಯವಾಣಿ 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 ದಿವ್ಯವಾಣಿ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಈ ದಿವ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರಥಮತವಾಗಿ ಈ ಒಂದು ದೇವರ ವಾಕ್ಯವನ್ನು ಆಲಿಸಿ ದೇವರ ವಾಕ್ಯದ ಪಥದಲ್ಲಿ ಸಾಗಲು ನಿಮಗೆಲ್ಲರಿಗೂ ಮಗದೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಈಗ ಭಕ್ತಿಯಿಂದ ದೇವರ ವಾಕ್ಯವನ್ನು ಆಲಿಸುವವರಾಗೋಣ. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ಇರಲಿ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಕರ್ತರೇ ನಿಮಗೆ ಮಹಿಮೆಯಾಗಲಿ. ಅಧ್ಯಾಯ 9 ವಾಕ್ಯಗಳು 51ರಿಂದ 61. ತಾವು ಸ್ವರ್ಗಾರೋಹಣವಾಗುವ ದಿನಗಳು ಸಮೀಪಿಸಲು ಯೇಸುಸ್ವಾಮಿ ಜೆರುಸಲೇಮಿಗೆ ಅಭಿಮುಖವಾಗಿ ಹೊರಡಲು ನಿರ್ಧರಿಸಿದರು. ಅಲ್ಲದೆ ತಮಗೆ ಮುಂದಾಗಿ ದೂತರನ್ನು ಕಳುಹಿಸಿದರು. ಇವರು ಹೊರಟು ಯೇಸುವಿಗೆ ಬೇಕಾದುದನ್ನು ಸಿದ್ಧ ಮಾಡಲು ಸಮಾರಿಯದ ಒಂದು ಹಳ್ಳಿಗೆ ಬಂದರು. ಯೇಸು ಜೆರುಸಲೇಮಿಗೆ ಹೋಗುತ್ತಿದ್ದ ಕಾರಣ ಅವರನ್ನು ಅಲ್ಲಿಯ ಜನರು ಬರಗೊಳಿಸಲಿಲ್ಲ. ಇದನ್ನು ಕಂಡು ಶಿಷ್ಯರಾದ ಯಾಕೋಬ ಮತ್ತು ಯೋವಾನ್ನ, ಪ್ರಭು, ಆಕಾಶದಿಂದ ಅಗ್ನಿಮಳೆ ಸುರಿದು ಇವರನ್ನು ನಾಶ ಮಾಡಲಿ ಎಂದು ನಾವು ಆಜ್ಞೆ ಮಾಡಬಹುದಲ್ಲವೇ ಎಂದರು. ಯೇಸು ಅವರ ಕಡೆಗೆ ತಿರುಗಿ, ನೀವು ಎಂತಹ ಸ್ವಭಾವಿಗಳೆಂದು ನಿಮಗೆ ತಿಳಿಯದು. ನರಪುತ್ರನು ಬಂದಿರುವುದು ಮಾನವ ಜೀವಿಗಳ ವಿನಾಶಕ್ಕೆ ಅಲ್ಲ, ಉದ್ಧಾರಕ್ಕೆ ಎಂದು ಅವರನ್ನು ಖಂಡಿಸಿದರು. ಅನಂತರ ಯೇಸು ಮತ್ತು ಶಿಷ್ಯರು ಬೇರೆ ಹಳ್ಳಿಗೆ ಹೋದರು. ಅವರೆಲ್ಲರೂ ದಾರಿಯಲ್ಲಿ ಹೋಗುತ್ತಿದ್ದಾಗ ಒಬ್ಬನು ಯೇಸುವಿಗೆ, ನೀವು ಎಲ್ಲಿಗೆ ಹೋದರೂ ನಿಮ್ಮನ್ನು ಹಿಂಬಾಲಿಸುತ್ತೇನೆ ಎಂದನು. ಯೇಸು ಅವನಿಗೆ, ನರಿಗಳಿಗೆ ಗುಹೆಗಳುಂಟು, ಆಕಾಶದ ಪಕ್ಷಿಗಳಿಗೆ ಗೂಡುಗಳುಂಟು, ಆದರೆ ನರಪುತ್ರನಿಗೆ ತಲೆ ಇಡುವುದಕ್ಕೂ ಸ್ಥಳವಿಲ್ಲ ಎಂದರು. ಇನ್ನೊಬ್ಬನಿಗೆ ಯೇಸು, ನನ್ನನ್ನು ಹಿಂಬಾಲಿಸು ಎಂದು ಹೇಳಿದಾಗ ಅವನು, ಸ್ವಾಮಿ, ಮೊದಲು ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮುಗಿಸುವ ತನಕ ಸಮಯ ಕೊಡಿ ಎಂದನು. ಯೇಸು ಅವನಿಗೆ, ಸತ್ತವರೇ ತಮ್ಮ ಸತ್ತವರನ್ನು ಸಮಾಧಿ ಮಾಡಿಕೊಳ್ಳಲಿ, ನೀನಾದರೋ ಹೋಗು, ದೇವರ ಸಾಮ್ರಾಜ್ಯವನ್ನು ಪ್ರಚಾರ ಮಾಡು ಎಂದು ಹೇಳಿದರು. ಮತ್ತೊಬ್ಬನು, ನಿಮ್ಮನ್ನು ಹಿಂಬಾಲಿಸುತ್ತೇನೆ ಪ್ರಭು, ಆದರೆ ಮೊದಲು ಮನೆಯವರನ್ನು ಬೀಳ್ಕೊಟ್ಟು ಬರಲು ಅಪ್ಪಣೆ ಮಾಡಿ ಎಂದನು. ಯೇಸು ಅವನನ್ನು ನೋಡಿ, ನೇಗಿಲಿಗೆ ಕೈ ಹಾಕಿ ಹಿಂದಕ್ಕೆ ನೋಡುವವನು ದೇವರ ಸಾಮ್ರಾಜ್ಯಕ್ಕೆ ತಕ್ಕವನಲ್ಲ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಮಹಿಮೆಯಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ತಾನೇ ದೇವರ ವಾಕ್ಯವನ್ನು ನಾವು ಆಲಿಸಿದೆವು. ಲೂಕನ ಶುಭ ಸಂದೇಶದಲ್ಲಿ ಯೇಸುಸ್ವಾಮಿ ಮೂವರಿಗೆ ತಮ್ಮ ಕರೆಯನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿಯ ಕರೆಯದು, ಯಾವುದಕ್ಕೋಸ್ಕರ ಕರೆಯದು ಎಂಬುದನ್ನು ನಾವು ಸ್ವಲ್ಪ ಧ್ಯಾನಿಸುವುದಕ್ಕಿಂತ ಮುಂಚೆ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಕರಗಳನ್ನು ಜೋಡಿಸಿಕೊಳ್ಳೋಣ. ಯೇಸುವೇ ನಿಮ್ಮ ಹಿಂಬಾಲಿಸಲು ನನ್ನಲ್ಲಿ ಧೈರ್ಯವ ತುಂಬಿಸಿರಿ, ಪವಿತ್ರಾತ್ಮರಿಂದ ಬಲಪಡಿಸಿ ಪರಸೇವೆ ಮಾಡಲು ನೀವು ಕಲಿಸಿ. ಆತ್ಮೀಯರೇ, ಒಂದು ಮಾತು ಈ ರೀತಿ ಇದೆ, ಪ್ರಭು ಯೇಸುವನ್ನು ಹಿಂಬಾಲಿಸಲು ಸಿಗುವಂತಹ ಅವಕಾಶ ತರುವುದು ನನ್ನ ಬಾಳಿನಲ್ಲಿ ಹರುಷ.
ಪ್ರಭು ಯೇಸುವನ್ನು ಹಿಂಬಾಲಿಸಲು ಸಿಗುವಂತಹ ಅವಕಾಶ ನನ್ನ ಮತ್ತು ನಿಮ್ಮ ಬಾಳಿನಲ್ಲಿ ತರುವುದು ಹರುಷ. ಇದನ್ನು ಇನ್ನೊಂದು ಮಾತಿನಲ್ಲಿ ನಾವು ಹೇಳುವುದಾದರೆ, ನಿನ್ನ ಬದುಕಿನಲ್ಲಿ ನಿನಗೆ ದೇವರು ನೀಡಿದ್ದ ಕರೆಯಲ್ಲಿ ಇದ್ದರೆ ನಿನಗೆ ಟೇಸ್ಟ್, ನಿನ್ನ ಬದುಕಾಗದು ಎಂದಿಗೂ ವೇಸ್ಟ್. ನಿನ್ನ ಜೀವನದಲ್ಲಿ ಪ್ರಭು ಯೇಸುವನ್ನು ಹಿಂಬಾಲಿಸಲು ಇದ್ದರೆ ನಿನಗೆ ಟೇಸ್ಟ್, ನಿನ್ನ ಬದುಕಾಗದು ಎಂದಿಗೂ ವೇಸ್ಟ್. ಆತ್ಮೀಯರೇ, ನಮ್ಮ ಬದುಕಿನಲ್ಲಿ ದೇವರು ನಮಗೆ ವಿವಿಧ ಕರೆಗಳನ್ನು ನೀಡಿದ್ದಾರೆ. ನನ್ನನ್ನು ಹಿಂಬಾಲಿಸು, ನನ್ನನ್ನು ಪ್ರತಿಬಿಂಬಿಸು ಎಂದು ನಮ್ಮನ್ನು ಕರೆ ನೀಡ್ತಾ ಇದ್ದಾರೆ. ಆಗಿರಬಹುದು ತಂದೆ ತಾಯಿಗಳಾದ ನಿಮಗೆ ತಂದೆ ತಾಯಿಗಳಾಗುವಂತಹ ಕರೆ, ಯೋಗ್ಯ ದಂಪತಿಗಳಾಗಿ ಮಕ್ಕಳನ್ನು ಮುಂದುವರಿಸುವಂತಹ ಕರೆ. ಆಗಿರಬಹುದು ವಿದ್ಯಾರ್ಥಿಗಳಿಗೆ ನಾವು ಮಕ್ಕಳಾಗಿ ಯೋಗ್ಯ ಜೀವನವನ್ನು ನಡೆಸಿ ತಂದೆ ತಾಯಿಯರಿಗೆ ವಿಧೇಯರಾಗಿ ನಡೆಯುವಂತಹ ಕರೆಯನ್ನು ಕೊಟ್ಟಿರ್ಬೋದು. ಆಗಿರ್ಬೋದು ಯುವಕರಿಗೆ ಒಂದು ಕರೆ, ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ನಮ್ಮ ಬದುಕನ್ನು ಬದುಕಿ ಒಳ್ಳೆಯ ಸಮಾಜವನ್ನು ಕಟ್ಟುವತ್ತ ನಮ್ಮ ಮನಸ್ಸನ್ನು ಮುಂದುವರಿಸಿಕೊಂಡು ಹೋಗುವಂತಹ ಕರೆ ನೀಡಿರ್ಬೋದು. ಆಗಿರ್ಬೋದು ಯಾಜಕರಿಗೆ ಕರೆ, ಯಾಜಕ ಜೀವನದಲ್ಲಿ ಸ್ಥಿರವಾಗಿದ್ದು ಪಾವಿತ್ರತೆಯನ್ನು ಹೊಂದಿದ್ದು ಜನರಿಗೆ ಮತ್ತು ದೇವಜನರ ಸೇವೆಯನ್ನು ಮಾಡಲು ಇರುವಂತಹ ಕರೆ. ಆಗಿರಬಹುದು ನಮ್ಮಲ್ಲಿ ಇರುವಂತಹ ಹಲವಾರು ಜನರು ತಮ್ಮ ತಮ್ಮ ಕರೆಗಳಲ್ಲಿ ಮಗ್ನರಾಗಿರ್ತಾರೆ, ವಿವಿಧ ರೀತಿಯ ಕರೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಆ ಕರೆಯನ್ನು ಜೀವಿಸಲು ಬೇಕಾದಂಥ ಅವಕಾಶವನ್ನು ಬಳಸಿಕೊಳ್ಬೇಕು ಅಂತೇಳಿ ಪ್ರಭು ಯೇಸು ಇಂದಿನ ಶುಭ ಸಂದೇಶದಲ್ಲಿ ನಮಗೆ ಕರೆಯನ್ನು ನೀಡ್ತಾ ಇದ್ದಾರೆ. ಆದ್ದರಿಂದಲೇ ಆತ್ಮೀಯರೇ, ಇಂದಿನ ಶುಭ ಸಂದೇಶದ ಸಾರಾಂಶದ ತಿರುಳು ಏನು? ದೇವರನ್ನು ಹಿಂಬಾಲಿಸಲು ಸಿಗುವಂತಹ ಅವಕಾಶವನ್ನು ನಾನು ಬಳಸಿಕೊಳ್ಬೇಕು. ಯೇಸುವನ್ನು ಹಿಂಬಾಲಿಸಲು ಇರುವಂಥ ಅವಕಾಶವನ್ನು ನಾನು ಬಳಸಿಕೊಳ್ಬೇಕು. ಆಪರ್ಚುನಿಟಿ ನಾಕ್ಸ್ ಎಟ್ ಓನ್ಲಿ ಒನ್ ಟೈಮ್. ಒಮ್ಮೆಲೆ ನಮಗೆ ಸಿಗುವಂಥ ಅವಕಾಶವನ್ನು ನಾವು ಬಳಸಿಕೊಳ್ಬೇಕು ಅಂತೇಳಿ. ಆತ್ಮೀಯರೇ, ಒಂದು ಚಿಕ್ಕ ನಿದರ್ಶನದ ಮುಖಾಂತರ ನಿಮಗೆ ನಾನು ದೇವರ ವಾಕ್ಯವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ದೇವರ ವಾಕ್ಯವನ್ನು ಸಾರುವಂಥ ಪ್ರಯತ್ನವನ್ನು ಮಾಡ್ತೇನೆ. ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿದಂತಹ ಯುವಕ ಆ ಕಾಲೇಜಿನಲ್ಲಿ ಅತ್ಯುನ್ನತ ಮೇಧಾವಿಯಾದಂತಹ ಯುವಕನಾಗಿದ್ದ. ಆ ಯುವಕನಿಗೆ ಆ ಕಾಲೇಜಿನ ಆಡಳಿತ ಮಂಡಳಿ ತನ್ನ ಮೇಧಾವಿತನವನ್ನು, ತನ್ನ ಬುದ್ಧಿವಂತಿಕೆಯನ್ನು ನೋಡಿ ತನ್ನ ತರಬೇತಿ ಮುಗಿದಾಕ್ಷಣ ಆ ಯುವಕನಿಗೆ ಒಂದು ಕರೆಯನ್ನು ಕೊಡ್ತಾ ಇದ್ದಾರೆ. ಯುವಕನೇ, ನೀನೊಬ್ಬ ಬಹಳ ಮೇಧಾವಿ, ಆದ್ದರಿಂದ ನಮ್ಮ ಈ ಕಾಲೇಜಿನಲ್ಲಿ ಒಬ್ಬ ಪ್ರಾಧ್ಯಾಪಕನಾಗಿ ಯಾಕೆ ಸೇವೆ ಸಲ್ಲಿಸಬಾರದು ಎಂದು ಕೇಳಿದಾಗ ಯುವಕ, ಏನು, ನಾನು ಈ ಕಾಲೇಜಿನಲ್ಲಿ ಕೆಲಸ ಮಾಡಬೇಕೆ? ಸಲ್ಲದು, ಇಲ್ಲಿ ಕಡಿಮೆ ಸಂಬಳ, ಕೆಲಸ ಮಾಡುವಂಥ ಅವಕಾಶಗಳು ಕೂಡ ಕಡಿಮೆಯಾಗಿವೆ, ಆದ್ದರಿಂದ ನಾನು ಈ ಕಾಲೇಜಿನಲ್ಲಿ ಕೆಲಸ ಮಾಡಲಾರೆ ಎಂಬಂಥ ಅವಕಾಶ ವಂಚಿತನಾಗಿ ಅಲ್ಲಿಂದ ಹೋಗುತ್ತಾನೆ. ವಿವಿಧ ಕಾಲೇಜುಗಳಿಗೆ ಹೋಗಿ ಆತ ತನ್ನ ಒಂದು ರೆಸ್ಯೂಮನ್ನು ಕೊಡ್ತಾನೆ, ಇಂಟರ್ವ್ಯೂಗಾಗಿ ಹೋಗ್ತಾನೆ, ಹಲವಾರು ಕಾಲೇಜುಗಳಿಗೆ ಹೋಗ್ತಾನೆ. ಆದರೆ ಆತನಿಗೆ ಎಲ್ಲಿಯೂ ಕೂಡ ಅವಕಾಶ ಸಿಗೋದಿಲ್ಲ. ಕಡೆಯದಾಗಿ ಆತ ಪುನಃ ಮರಳಿ ತಾನು ವ್ಯಾಸಂಗ ಮಾಡಿದಂತಹ ಕಾಲೇಜಿಗೆ ಪುನಃ ಬಂದು ತನಗೆ ಉದ್ಯೋಗಕ್ಕಾಗಿ ಕೇಳಿಕೊಂಡಾಗ ಆಡಳಿತ ಮಂಡಳಿಯವರು ನುಡಿದಂಥ ಒಂದೇ ಒಂದು ಮಾತು, ನಿನಗೆ ನೀಡಿದಂತಹ ಅವಕಾಶವನ್ನು ನೀನು ಕಳೆದುಕೊಂಡಿದ್ದೀಯಾ? ಒಂದು ವೇಳೆ ನೀನು ನಿನಗೆ ನೀಡಿದಂಥ ಅವಕಾಶವನ್ನು ಬಳಸಿಕೊಂಡಿದ್ದೇ ಆದಲ್ಲಿ ನಿನ್ನ ಜೀವನ ಉಜ್ವಲವಾಗುತ್ತಿತ್ತು ಎಂದು ನುಡಿಯುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಮಗೆ ದೇವರು ನೀಡುವಂತಹ ಅವಕಾಶವನ್ನು ನಾವು ಬಳಸಿಕೊಳ್ಬೇಕು. ಆದ್ದರಿಂದಲೇ ಇಂದಿನ ಶುಭ ಸಂದೇಶದಲ್ಲಿ ನಮಗೆ ಅತಿ ಹೆಚ್ಚಿನ ರೀತಿಯಲ್ಲಿ, ಅತಿ ಪ್ರಿಯವಾದ ರೀತಿಯಲ್ಲಿ ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವಂಥ ಅವಕಾಶವನ್ನು ನಮಗೆ ನೀಡ್ತಾ ಇದ್ದಾರೆ. ನಾವು ಅರಸರ ಮೊದಲನೇ ಗ್ರಂಥ ಅಧ್ಯಾಯ 19 ವಾಕ್ಯ 16ರಲ್ಲಿ ನೋಡುವುದಾದರೆ, ಒಂದು ಉತ್ತಮವಾದ ದೇವರ ಕರೆಗೆ ಅವಕಾಶಕ್ಕೆ ಎಲೀಷಾ ಪ್ರವಾದಿ ಮುಂದೆ ಬರುವಂಥದ್ದನ್ನು ನಾವು ನೋಡ್ತೇವೆ. ಎಷ್ಟು ಸುಂದರವಾದಂತಹ ಕಥೆಯದು. ಎಲಿಯ ಈ ಪುಟ್ಟ ಬಾಲಕ ಎಲೀಷಾ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಬಂದು ತನ್ನ ಮೇಲು ಹೊದಿಕೆಯನ್ನು ಆತನ ಮೇಲೆ ಹಾಕಿ, ನೋಡು, ಸರ್ವೇಶ್ವರ ನಿನಗೆ ದೇವರ ವಾಕ್ಯವನ್ನು ಸಾರುವಂತಹ ನಿಟ್ಟಿನಲ್ಲಿ ನಿನಗೆ ಕರೆತಾ ಇದ್ದಾರೆ, ಬಂದು ಆ ಅವಕಾಶವನ್ನು ನೀನು ಸದುಪಯೋಗಪಡಿಸಿಕೊಳ್ಳಬೇಕು. ಬಾಲಕ ಎಲೀಷಾ ಯಾವುದೇ ರೀತಿ ಹಿಂದೆ ಮುಂದೆ ನೋಡದೆ ತಾನು ಮಾಡುತ್ತಿದ್ದ ಕೃಷಿ ಕೆಲಸವನ್ನು ನಿಲ್ಲಿಸಿ 12ನೇ ಜೊತೆಯ ಎತ್ತಿನೊಂದಿಗೆ ಆತ ಉಳುಮೆಯನ್ನು ಮಾಡ್ತಾ ಇದ್ದ, ಅದೆಲ್ಲವನ್ನು ನಿಲ್ಲಿಸಿ
ಹೋಗಿ ತಂದೆ ತಾಯಿಯರ ಬಳಿ ಅಪ್ಪ ನಾನು ದೇವರ ಸೇವೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಎನ್ನುವಂಥ ಅವಕಾಶವನ್ನು ಬಳಸಿ ದೇವರಿಗೆ ವಿಧೇಯನಾಗಿ ಓರ್ವ ಪ್ರವಾದಿಯಾಗಿ ಆತ ಮುಂದೆ ಬರುತ್ತಾನೆ. ಎಷ್ಟು ಒಳ್ಳೆಯ ಅವಕಾಶವನ್ನು ಬಳಸಿಕೊಂಡಿದ್ದ ಆತ್ಮೀಯರೇ. ಆದ್ದರಿಂದಲೇ ಗಲಾತ್ಯದವರಿಗೆ ಬರೆದಂಥ ಪತ್ರ ಅಧ್ಯಾಯ 5 ವಾಕ್ಯ 1, 13, 18 ನುಡಿತಾ ಇದೆ. ದೇವರನ್ನು ಹಿಂಬಾಲಿಸಲು ಅವಕಾಶವನ್ನು ಬಳಸಿಕೊಂಡು ಹೋಗುವಂಥ ಮನುಷ್ಯ ಅಹಂಕಾರ, ದರ್ಪ ಇವೆಲ್ಲವನ್ನು ಬಿಟ್ಟು ಒಳ್ಳೆಯ ಜೀವನವನ್ನು ಜೀವಿಸುವಂಥ ಬದುಕನ್ನು ಬದುಕಬೇಕು ಅನ್ನುವಂಥದ್ದನ್ನು ಗಲಾತ್ಯದವರಿಗೆ ಬರೆದಂಥ ಪತ್ರ ತಿಳಿಸ್ತಾ ಇದೆ. ಇಂದಿನ ನಾವು ಶುಭ ಸಂದೇಶವನ್ನು ನಾವು ಆಲಿಸಿದೆವು. ಲೂಕನ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರು ಮೊದಲನೇ ವ್ಯಕ್ತಿ ಬಂದು ಹೇಳ್ತಾನೆ ಯೇಸು ಕ್ರಿಸ್ತರಿಗೆ, ಮೊದಲನೇ ವ್ಯಕ್ತಿ, ಸ್ವಾಮಿ ನೀವು ಎಲ್ಲಿಗೆ ಹೋದರೂ ನಾವು ನಿಮ್ಮನ್ನು ಹಿಂಬಾಲಿಸ್ತೇನೆ, ನಿಮ್ಮ ಜೊತೆಗೆ ಬರ್ತೇನೆ. ಆದರೆ ಆತನ ಮನಸ್ಸಿನಲ್ಲಿ ಗೊತ್ತಿರಲಿಲ್ಲ ಹೇಗೆ ಯೇಸು ಸ್ವಾಮಿ ಬದುಕ್ತಾ ಇದ್ದಾರೆ. ಆದ್ದರಿಂದಲೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆಕಾಶದಲ್ಲಿರುವಂಥ ಪಕ್ಷಿಗಳಿಗೆ ಗೂಡುಗಳುಂಟು, ನರಿಗಳಿಗೆ ಗುಹೆಗಳುಂಟು, ಆದರೆ ನರಪುತ್ರನಿಗೆ ತಲೆ ಇಡಲು ಕೂಡ ಸ್ಥಳವಿಲ್ಲವಲ್ಲ ಎನ್ನುತ್ತಾರೆ. ತಕ್ಷಣ ಆ ಯುವಕನಿಗೆ ಗೊತ್ತಾಗುತ್ತೆ, ಅಯ್ಯೋ ಮನೆ ಮಠ ಹಿಂದೆ ಮುಂದೆ ಇಲ್ಲದಂಥ ಈ ವ್ಯಕ್ತಿಯನ್ನು ನಾನು ಹಿಂಬಾಲಿಸಬೇಕೆ? ನನಗೆ ಎಷ್ಟೊಳ್ಳೆ ಬೇಕಾದಷ್ಟು ಇದೆ, ಬೇಕಾದ ಸೌಕರ್ಯಗಳು ನನಗಿದೆ, ಈ ವ್ಯಕ್ತಿಯನ್ನು ನಾನು ಹಿಂಬಾಲಿಸಬೇಕಾ? ಅವಕಾಶ ವಂಚಿತನಾದ. ಹಿ ಲಾಸ್ಟ್ ದಿ ಆಪರ್ಚುನಿಟಿ. ಅವಕಾಶವನ್ನು ಕಳೆದುಕೊಂಡು ದೇವರಿಂದ ದೂರ ಸರಿದ. ಎರಡನೇ ವ್ಯಕ್ತಿಯನ್ನು ಯೇಸು ಸ್ವಾಮಿ ಕರೀತಾರೆ, ಬಂದು ನನ್ನನ್ನು ಹಿಂಬಾಲಿಸು. ಆಗ ಆ ಯುವಕ ಹೇಳ್ತಾನೆ, ಸ್ವಾಮಿ ಮೊದಲು ಹೋಗಿ ನನ್ನ ತಂದೆ ತಾಯಿಯರ ಪುಣ್ಯ ಕಾರ್ಯವನ್ನು, ಶವ ಸಂಸ್ಕಾರದ ಕಾರ್ಯವನ್ನು ನಾನು ನೆರವೇರಿಸಿ ಬರ್ತೇನೆ ಅಂತೇಳಿ ಹೇಳ್ತಾನೆ. ಆದರೆ ಯೇಸು ಸ್ವಾಮಿ ಅವನಿಗೆ ಹೇಳ್ತಾರೆ, ಸತ್ತವರು ತಮ್ಮ ಸತ್ತವರನ್ನು ತಾವೇ ಸಮಾಧಿ ಮಾಡಿಕೊಳ್ಳಲಿ, ನೀನಾದರೋ ಹೋಗು, ನನ್ನ ಶುಭ ಸಂದೇಶವನ್ನು ಪ್ರತಿಯೊಬ್ಬರಿಗೆ ಸಾರು, ನಿನಗೆ ನಾನೊಂದು ಅವಕಾಶವನ್ನು ಕೊಡ್ತಾ ಇದ್ದೇನೆ. ಆ ಅವಕಾಶದಿಂದ ವಂಚಿತನಾಗ್ತಾನೆ, ಅವಕಾಶವನ್ನು ಬಿಟ್ಟು ದೂರ ಹೋಗ್ತಾನೆ. ಆತನ ಮನಸ್ಸು ತನ್ನ ತಂದೆ ತಾಯಿ, ತನ್ನದೇ, ನಾನು, ನನ್ನದು, ನಮ್ಮವರು ಎಂಬುದರಲ್ಲಿ ಮಾತ್ರ ಇತ್ತು. ಮೂರನೆಯವನಿಗೆ ಯೇಸು ಬಂದು ನನ್ನನ್ನು ಹಿಂಬಾಲಿಸು, ಸ್ವಾಮಿ ನಾನು ನಿಮ್ಮನ್ನು ಹಿಂಬಾಲಿಸ್ತೇನೆ ಅಂತೇಳಿ ಹೇಳಿದಾಗ ಅವನು ಹೇಳ್ತಾನೆ, ಸ್ವಾಮಿ ನಾನು ಮೊದಲು ಹೋಗಿ ನನ್ನ ತಂದೆ ತಾಯಿಗಳನ್ನು ಸೆಲ್ಯೂಟ್ ಮಾಡಿ ಬರ್ತೇನೆ, ನನ್ನ ತಂದೆ ತಾಯಿಗಳಿಗೆ ಸೆಲ್ಯೂಟ್ ಹೊಡೆದು ಬರ್ತೇನೆ, ಅವರಿಗೆ ನಾನು ನಮಸ್ಕರಿಸಿ ಬರ್ತೇನೆ ಅಂತ ಹೇಳ್ತಾನೆ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನೇಗಿಲಿಗೆ ಕೈ ಹಾಕಿ ಹಿಂದೆ ನೋಡುವವನು ಸ್ವರ್ಗ ಸಾಮ್ರಾಜ್ಯಕ್ಕೆ ಯೋಗ್ಯನಲ್ಲ. ಆತ್ಮೀಯ ಸಹೋದರ ಸಹೋದರಿಯರೇ, ಪವಿತ್ರ ಗ್ರಂಥದ ಪುಟಗಳನ್ನು ನಾವು ತಿರುಗಿಸಿ ನೋಡಿದಾಗ ಅಲ್ಲಿ ನಾವು ನೋಡ್ತೇವೆ, ಹಲವಾರು ಮಂದಿ ಮಹಾನ್ ಪುರುಷರು, ಸ್ತ್ರೀಯರು ಯೇಸು ಕ್ರಿಸ್ತರ ದೇವರ ಕರೆಗೆ ಓಗೊಟ್ಟು ಅವಕಾಶವನ್ನು ಬಳಸಿ ತಮ್ಮ ಜೀವನವನ್ನು ದೇವರ ಚಿತ್ತದ ಪ್ರಕಾರ ಮುಂದುವರಿಸಿಕೊಂಡು ಹೋಗಿರುವುದನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ಅಬ್ರಹಾಮನ ಕರೆಯನ್ನು ನಾವು ನೋಡಿದರೆ, ಆದಿಕಾಂಡದಲ್ಲಿ ನಾವು ಓದ್ತೇವೆ, ಅಬ್ರಹಾಮನಿಗೆ ದೇವರು ಕರೀತಾರೆ. ಆದರೆ ಅಬ್ರಹಾಮ ದೇವರ ಕರೆಗೆ ಓಗೊಟ್ಟು ಅವಕಾಶವನ್ನು ಬಳಸಿ ಪವಿತ್ರ ಧರ್ಮಸಭೆಯಲ್ಲಿ, ಹಳೆಯ ಒಡಂಬಡಿಕೆಯಲ್ಲಿ ಓರ್ವ ವಿಶ್ವಾಸದ ಪಿತಾಮಹನಾಗ್ತಾನೆ. ದೇವರ ಅವಕಾಶವನ್ನು ಆತ ಬಳಸ್ಕೊಳ್ತಾನೆ. ಮೋಶೆಯ ಬದುಕನ್ನು ನೀವು ನೋಡಿರ್ಬೋದು. ಮೋಶೆ ತರತರ ನಡುಗಿ ಮಿದ್ಯಾನ್ ಪ್ರದೇಶಕ್ಕೆ ಓಡಿ ಹೋಗ್ತಾನೆ. ಮಿದ್ಯಾನ್ ಪ್ರದೇಶದಲ್ಲಿ ದೇವರು ಅವನನ್ನು ಕರೆದು, ಹೋಗು, ನನ್ನ ಜನರನ್ನು ಬಿಡುಗಡೆ ಮಾಡಲು ನಿನ್ನನ್ನು ನಾನು ಆರಿಸಿಕೊಂಡಿದ್ದೇನೆ ಎಂದಾಗ ಆತ್ಮೀಯ ಸಹೋದರ ಸಹೋದರಿಯರೇ ತತ್ತರಗೊಳ್ತಾನೆ ಮೋಶೆ. ಸ್ವಾಮಿ ನಾನು ಹೋಗೋದಾ? ಮಾತು ಬಲ್ಲವ ನಾನು ಫೆರೋ ಅರಸನ ಹತ್ರ ಹೋಗಿ ನಿಮ್ಮ ಜನರನ್ನು ಬಿಡುಗಡೆ ಮಾಡೋದ? ಎಂದಿಗೂ ಸಲ್ಲದು ಎಂದು ಹೇಳಿದಾಗ ದೇವರು ಕಡೆಗೆ ಆತನಿಗೆ ಅವಕಾಶವನ್ನು ಮತ್ತೊಮ್ಮೆ ನೀಡಿ, ಹೋಗು ಫಲಪಡಿಸುತ್ತೇನೆ ನಿನ್ನನ್ನು ಎಂದಾಗ ಆತ ಅವಕಾಶವನ್ನು ಬಳಸಿ ಓರ್ವ ಪಿತಾಮಹನಾಗುತ್ತಾನೆ. ಅದೇ ರೀತಿ ಹಳೆಯ ಒಡಂಬಡಿಕೆಯಲ್ಲಿ ಹಲವಾರು ಪ್ರವಾದಿಗಳನ್ನು ದೇವರು ಇದೇ ರೀತಿ ಕರೀತಾರೆ. ದೇವರು ಕರೆದಾಗ ಎಲ್ಲ ಪ್ರವಾದಿಗಳು ಒಕ್ಕೋಲಿನಿಂದ, ಹೌದು ಪ್ರಭುವೇ, ಹೌದು ದೇವ, ನಾನು ನಿಮಗೆ ಶರಣಾಗತನು, ನನ್ನನ್ನು ಕಳುಹಿಸು ದೇವ ಎಂಬಂಥ ಅವಕಾಶವನ್ನು ಬಳಸಿ ಮುಂದೆ ಹೋಗ್ತಾರೆ. ಆಪರ್ಚುನಿಟಿ ನಾಕ್ಸ್ ಒನ್ಸ್, ವೆನ್ ಯು ಗ್ರ್ಯಾಬ್ ಇಟ್ ಯು ವಿಲ್ ಹ್ಯಾವ್ ಯುವರ್ ಲೈಫ್ ಬ್ಯೂಟಿಫುಲ್. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಹೊಸ ಒಡಂಬಡಿಕೆಗೆ ಬರುವುದಾದರೆ ಮಾತೆ ಮರಿಯಮ್ಮನವರು, ಅವರೂ ಕೂಡ ತಮಗೆ ಬಂದಂಥ ಅವಕಾಶವನ್ನು ಬಳಸಿಕೊಳ್ತಾರೆ. ಇಡೀ ನಜರೇತ್ ಊರಿನಲ್ಲಿ ಬೇಕಾದಷ್ಟು ಮಹಿಳೆಯರಿದ್ದಾರೆ, ಬೇಕಾದಷ್ಟು ಹುಡುಗಿಯರಿದ್ದಾರೆ, ಅವರನ್ನು ನೀನು ಆಯ್ಕೆ ಮಾಡಬಹುದಲ್ಲ ಎಂದು ದೂತನಿಗೆ ಆಕೆ ಹೇಳಬಹುದಾಗಿತ್ತು. ಆದರೆ ಆಕೆ ಹೇಳಲಿಲ್ಲ. ಈಗೋ ನಾನು ದೇವರ ಚರಣದಾಸಿ, ನಿಮ್ಮ ಚಿತ್ತದಂತೆ ನನಗಾಗಲಿ ಎಂಬಂಥ ಅವಕಾಶವನ್ನು ಬಳಸಿಕೊಂಡರು. ಕ್ರೈಸ್ತರನ್ನು ಎಲ್ಲಿದ್ದರೂ ಕೂಡ ನಾನು ಹಿಮ್ಮೆಟ್ಟಿ ಅವರನ್ನು ಬೆನ್ನಟ್ಟಿ ಹಿಂಸಿಸುತ್ತೇನೆ ಎನ್ನುತ್ತಿದ್ದಂತಹ ಸೌಲ
ದಮಸ್ಕಸಿನ ಹಾದಿಯಲ್ಲಿ ಪ್ರಭು ಯೇಸು ಕ್ರಿಸ್ತರ ಅಶರೀರವಾಣಿಯನ್ನು ಕಂಡಂತ ಆತ, ಬಂದು ನನ್ನನ್ನು ಹಿಂಬಾಲಿಸು, ಹಿಂಸಿಸಬೇಡ, ನೀನು ಹಿಂಸಿಸುತ್ತಿರುವಂಥ ಕ್ರಿಸ್ತನು ನಾನೇ ಎಂದಾಗ ಆತ ಮನ ಪರಿವರ್ತನೆ ಹೊಂದಿ ಕ್ರಿಸ್ತನ ಶುಭ ಸಂದೇಶವನ್ನು ಸಾರಲು ಅವಕಾಶವನ್ನು ಬಳಸಿಕೊಳ್ತಾನೆ. ಆಪರ್ಚುನಿಟಿ ಕಮ್ಸ್ ಟು ಹಿಮ್ ಆ್ಯಂಡ್ ಹಿ ಗ್ರ್ಯಾಬ್ಸ್ ದಟ್ ಆಪರ್ಚುನಿಟಿ. ಹೌದು ಆತ್ಮೀಯರೇ, ಇನ್ನು ನಾವು ಈ ಒಂದು ಪೂಜ್ಯ ಪವಿತ್ರ ದೇವರ ವಾಕ್ಯವನ್ನು ಆಲಿಸಿದೆವು. ಈ ದೇವರ ವಾಕ್ಯದಲ್ಲಿ ನಮಗೆ ಏನು ತಿಳಿಸ್ತಾ ಇದೆ? ಅವಕಾಶವನ್ನು ಬಳಸಿಕೊಳ್ಳಿ. ತಂದೆ ತಾಯಿಯರೇ, ನಿಮ್ಮ ಬದುಕಿನಲ್ಲಿ ತಂದೆ ತಾಯಿಯರಾಗುವಂತಹ ಅವಕಾಶವನ್ನು ನೀವು ಪಡೆದುಕೊಂಡಿದ್ದೀರಾ? ಒಮ್ಮೆಲೇ ಬರುವಂತಹ ಅವಕಾಶ ಅದು. ನಾನು ನಾಳೆ ತಂದೆ ಆಗ್ತೀನಿ, ನಾಡ್ದು ತಂದೆ ಆಗ್ತೀನಿ, ಆಚೆ ನಾಡ್ದು ತಂದೆ ಆಗ್ತೀನಿ, ಇಲ್ಲ. ಕುಟುಂಬ ಜೀವನವನ್ನು ಜೀವಿಸುವಂಥ ಅವಕಾಶವನ್ನು ನೀವು ಬಳಸಿಕೊಂಡಿದ್ದೀರಾ. ಅದನ್ನು ಪುನಃ ನಿಮ್ಮ ಜೀವನದಲ್ಲಿ ಅರಿತುಕೊಂಡು ಉತ್ತಮವಾಗಿ ಬಳಸಿಕೊಳ್ಳುವಂತಹ ರೀತಿಯಲ್ಲಿ ನೀವು ಜೀವಿಸಬೇಕಾಗಿದೆ. ಮಕ್ಕಳಾಗಿ ತಂದೆ ತಾಯಿಗಳಿಗೆ ವಿಧೇಯರಾಗಿ ಅವರು ಹೇಳಿದಂಥ ಮಾತುಗಳನ್ನು ಆಲಿಸಲು, ಪ್ರಭು ಯೇಸುವನ್ನು ಹಿಂಬಾಲಿಸಲು ನಿಮಗೆ ಅವಕಾಶ ಸಿಕ್ಕಿದೆ. ನಾಳೆ ನಾನು ಮಗುವಾಗಿರ್ತೇನೆ ಅನ್ನುವಂತಹ ಮನೋಭಾವ ನಮ್ಮಲ್ಲಿ ಇರಬಾರ್ದು. ಇವತ್ತೇ ನಾನು ಮಗುವಾಗಿರುವಾಗ ಅಂಥ ಅವಕಾಶವನ್ನು ನಾನು ಬಳಸ್ಕೊಳ್ಬೇಕು. ಯುವತಿಯರೇ, ಸಮಾಜದಲ್ಲಿ ನಿಮಗೆ ಒಂದು ಶ್ರೇಷ್ಠ ಸ್ಥಾನಮಾನ ಇರುವಂತಹ ಒಂದು ಅವಕಾಶವನ್ನು ನೀವು ಪಡೆದುಕೊಂಡಿದ್ದೀರಾ. ಅವಕಾಶ ವಂಚಿತರಾಗಬೇಡಿ. ಸಂತ ಫ್ರಾನ್ಸಿಸ್ ಅಸಿಸಿ ಅವರ ಜೀವನದಲ್ಲಿ ನಡೆದಂಥ ಒಂದು ಚಿಕ್ಕ ಘಟನೆಯನ್ನು ನಾನು ವಿವರಿಸುತ್ತಾ ನಾನು ಈ ನನ್ನ ಚಿಂತನೆಯನ್ನು ಮುಗಿಸಲು ಇಚ್ಛಿಸುತ್ತೇನೆ. ಸಂತ ಫ್ರಾನ್ಸಿಸ್ ಅಸಿಸಿಯವರು ದೇವರ ಕರೆ ಬಂದಾಗ ಆಗರ್ಭ ಶ್ರೀಮಂತಿಕೆಯಲ್ಲಿ ಅವರು ಇದ್ದಾಗ್ಯೂ ಏನಾಯಿತು ಅವರ ಜೀವನದಲ್ಲಿ? ತಂದೆ ಅವರಿಗೆ ಹೇಳ್ತಾರೆ, ನೀನು ಹೋಗಬೇಡ ಮಗನೇ, ನಮಗೆ ಬೇಕಾದಷ್ಟು ಶ್ರೀಮಂತಿಕೆ ಇದೆ, ಆ ಶ್ರೀಮಂತಿಕೆಯಲ್ಲಿ ನಾವು ಮುಂದೆ ಹೋಗೋಣ. ಆಗ ಆತ ಹೇಳ್ತಾನೆ, ಅಪ್ಪ ನನಗೆ ಶ್ರೀಮಂತಿಕೆ ಬೇಡ, ಯೇಸು ಸ್ವಾಮಿ ನನ್ನನ್ನು ಕರೀತಾ ಇದ್ದಾರೆ, ನಾನು ಅವರ ಸೇವೆಯನ್ನು ಮಾಡಲಿಕ್ಕೆ ಹೋಗ್ತೇನೆ. ಹೌದು, ಅಸಿಸಿಯ ಸಂತ ಫ್ರಾನ್ಸಿಸರ ನುಡಿಯನ್ನು ಆಲಿಸಿದಂತಹ ಆತನ ತಂದೆಗೆ ಸಿಟ್ಟು ಬಂದು, ಹೌದು ನೀನು ಇಂದು ಈ ಮನೆಯನ್ನು ಬಿಟ್ಟು ಹೋಗುತ್ತೀಯಾ, ಆದರೆ ನಿನಗೆ ಈ ಮನೆಯ ವಾರಸುದಾರತನದಲ್ಲಿ ಎಂದಿಗೂ ಅವಕಾಶವಿರುವುದಿಲ್ಲ. ಧರ್ಮಾಧ್ಯಕ್ಷರ ಮುಂದೆ ಆತನ ಕರಗಳನ್ನು ಹಿಡಿದು ಎಳೆಯುತ್ತಾರೆ ತಂದೆ. ನಿನ್ನಲ್ಲಿರುವಂಥ ಹಣವನ್ನು ಕೊಟ್ಟು ಬಿಡು. ಆತ ಹಣವನ್ನು ಕೊಡುತ್ತಾನೆ. ತದನಂತರ ತಾನು ಉಟ್ಟಂಥ ಬಟ್ಟೆಯನ್ನು ಕೂಡ ಕಳಚಿಕೊಡುತ್ತಾನೆ. ಅಪ್ಪ, ಈ ಬಟ್ಟೆ ನೀನು ನನಗೆ ಕೊಟ್ಟದ್ದು, ತೆಗೋ ಈ ಬಟ್ಟೆಯನ್ನು. ಹೌದು, ಯೇಸು ಸ್ವಾಮಿಯನ್ನು ಹಿಂಬಾಲಿಸಲು ಆತ ತನ್ನ ಎಲ್ಲವನ್ನ ದಾರೆ ಎರುತ್ತಾನೆ. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ತಮ್ಮನ್ನು ಹಿಂಬಾಲಿಸಲು, ತಮ್ಮವರನ್ನಾಗಿ ಮಾಡಲು ಹಲವಾರು ರೀತಿಯ ಕರೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಆ ಕರೆಗಳಲ್ಲಿ ಯೋಗ್ಯ ರೀತಿಯಲ್ಲಿ ನಾವು ಭಾಗವಹಿಸಬೇಕು. ಭಾನುವಾರ ಕ್ರೈಸ್ತರಾಗಿ ನಾವು ಬಲಿಪೂಜೆಗೆ ಹೋಗಬೇಕು. ಅದು ಒಮ್ಮೆಲೇ ಅವಕಾಶ. ಇನ್ನೊಂದು ವಾರ ಬರುತ್ತೆ ಅಂತ ಹೇಳಿದ್ರೆ ಅದು ಬರೋದೇ ಇಲ್ಲ ನಮ್ಮ ಬದುಕಿನಲ್ಲಿ. ಹೌದು, ಆ ಅವಕಾಶವನ್ನು ಬಳಸಿ ನಾವು ದೇವರ ವಾಕ್ಯವನ್ನು ಆಲಿಸುವುದರಲ್ಲಿ, ದೇವರ ವಾಕ್ಯದ ಮೇಲೆ ಚಿಂತನೆಯನ್ನು ನಡೆಸುವುದರಲ್ಲಿ, ದೇವರ ವಾಕ್ಯದ ಆಧಾರದ ಮೇಲೆ ನಮ್ಮ ಜೀವನವನ್ನು ನಡೆಸುವುದರಲ್ಲಿ, ಪ್ರಭುವನ್ನು ಹಿಂಬಾಲಿಸುವುದರಲ್ಲಿ ನಮ್ಮ ಜೀವನವನ್ನು ನಡೆಸಬೇಕು. ಆ ಕರೆಗೆ, ಆ ಅವಕಾಶವನ್ನು ನಾವು ಬಳಸ್ಕೊಳ್ಬೇಕು. ಎರಡನೇದಾಗಿ, ಪವಿತ್ರ ಪಾಪ ನಿವೇದನೆ ಸಂಸ್ಕಾರಕ್ಕೆ ನಮ್ಮನ್ನೇ ನಾವು ತೊಡಗಿಸಿಕೊಂಡು ಆ ಅವಕಾಶವನ್ನು ಬಳಸಿ ಯೇಸು ಕ್ರಿಸ್ತರ ಹಿಂಬಾಲಕರು, ಹತ್ತಿರದಲ್ಲಿರುವಂಥ ಹಿಂಬಾಲಕರಾಗಲು ನಾವು ಪ್ರಯತ್ನಿಸಬೇಕು. ಮೂರನೇದಾಗಿ, ನಮ್ಮ ದೇವಾಲಯಗಳಲ್ಲಿ ಹಮ್ಮಿಕೊಂಡಿದ್ದಂತಹ ಧ್ಯಾನಕೂಟಗಳಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ನಾವು ಬಳಸಿಕೊಳ್ಬೇಕು. ನಾಲ್ಕನೇದಾಗಿ, ನಮ್ಮ ಸಮಾಜದಲ್ಲಿ ಸಣ್ಣ ಪುಟ್ಟ ಸಮುದಾಯಗಳಿರುವಾಗ ಆ ಸಮುದಾಯಗಳ ಜೊತೆಗೆ ಒಟ್ಟಾಗಿ ಬದುಕುವಂಥ ಅವಕಾಶವನ್ನು ನಾವು ಬಳಸಿಕೊಳ್ಬೇಕು. ನನ್ನ ಕುಟುಂಬದಲ್ಲಿ ಅಸ್ವಸ್ಥರು ಯಾರಾದರೂ ಇದ್ದಲ್ಲಿ ಪರವಾಗಿಲ್ಲ, ನಾಳೆ ನಾಡ್ದು ಅವರನ್ನು ನೋಡ್ತೀವಿ ಅನ್ನುವಂತಹ ಕೀಳು ಮನೋಭಾವನೆಯಲ್ಲಿ ನಾವು ಇರಬಾರ್ದು. ಬಹುಶಃ ಅಲ್ಲಿಗೆ ಹೋಗಿ ಅವರನ್ನು ಶುಶ್ರೂಷೆ ಮಾಡಿ ಅಂತಹ ಅವಕಾಶವನ್ನು ನಾವು ಬಳಸ್ಕೊಳ್ಬೇಕು. ನನ್ನ ನೆರೆಹೊರೆಯವರು ಕಾಯಿಲೆಯಲ್ಲಿ, ಕಸಾಲೆಯಲ್ಲಿ, ಕಷ್ಟದಲ್ಲಿರುವಾಗ ಬಹುಶಃ ಇನ್ನೊಬ್ಬರು ಯಾರಾದರೂ ಅವ್ರಿಗೆ ಸಹಾಯ ಮಾಡ್ಬೋದು. ಅಂತಹ ರೀತಿಯ ಮನೋಭಾವನೆ ನಮ್ಮಲ್ಲಿ ಇರಬಾರ್ದು. ತಕ್ಷಣವೇ ಹೋಗಿ ಅವರಿಗೆ ಸಹಾಯ ಮಾಡುವಂಥ ಅವಕಾಶವನ್ನು ನಾವು ಬಳಸ್ಕೊಳ್ಬೇಕು. ಹೀಗೆ ಹಲವಾರು ರೀತಿಯಲ್ಲಿ ದೇವರು ತಮ್ಮನ್ನು ಹಿಂಬಾಲಿಸಲು ನಮಗೆ ನೀಡುವಂತಹ ಕರೆಯಲ್ಲಿ ನಾವು ಯೋಗ್ಯವಾಗಿ ನಡೆದಾಗ ಯೇಸು ಕ್ರಿಸ್ತರ ಯೋಗ್ಯ ಹಿಂಬಾಲಕರು ನಾವಾಗ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಒಂದು ಕ್ಷಣ ನಮ್ಮ ಕೈಗಳನ್ನು ಜೋಡಿಸಿ ಕಣ್ಣನ್ನು ಮುಚ್ಚಿ ಪ್ರಾರ್ಥಿಸೋಣವೇ. ಪ್ರಭು ಯೇಸು ಕ್ರಿಸ್ತರು ಇಂದು 3 ಮಂದಿಗೆ ಅವಕಾಶವನ್ನು ನೀಡಿದ್ದರು. ಆ ಅವಕಾಶದಿಂದ ಅವರು ವಂಚಿತರಾದರು. ನಮ್ಮ ಬದುಕಿನಲ್ಲಿ ಯೇಸು ಕ್ರಿಸ್ತರು ನಮಗೆ ಹಲವಾರು ರೀತಿಯ ಅವಕಾಶಗಳನ್ನು ಕೊಡುತ್ತಾರೆ.
ಆ ಅವಕಾಶಗಳನ್ನು ಯೋಗ್ಯ ರೀತಿಯಲ್ಲಿ ಬಳಸಿಕೊಂಡು ಹೋಗಲು ಬೇಕಾದಂಥ ಕೃಪೆಯನ್ನು ಕರುಣಿಸಲಿ. ಯೇಸು ಕ್ರಿಸ್ತ ನಮ್ಮ ಬದುಕಿನ ನಾವಿಕನಾಗಿ ನಮ್ಮ ಬಾಳ ದೋಣಿಯಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ಮುಂದುವರಿಸಿಕೊಂಡು ಹೋಗಲಿ. ನಮ್ಮ ಜೀವನದ ಪಯಣದಲ್ಲಿ ನಾವು ಯೇಸು ಕ್ರಿಸ್ತರ ಹಿಂಬಾಲಕರಾಗಿ ಪ್ರತಿನಿತ್ಯವೂ ಅವರನ್ನು ಆಲಂಗಿಸಿಕೊಂಡು ಬದುಕುವಂಥ ಭಾಗ್ಯ ನಮ್ಮದಾಗಲಿ. ಮಾತೆ ಮರಿಯ, ಸಂತ ಜೋಸೇಫರ ಪ್ರಾರ್ಥನೆ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಸದಾ ತಳವೂರಿದ್ದು ನಾವು ಯೇಸು ಕ್ರಿಸ್ತರ ಹಿಂಬಾಲಕರಾಗಲು ಬೇಕಾದಂಥ ಕೃಪೆಯನ್ನು ನಾವು ಈ ಚಿಂತನೆಯ ಮುಖಾಂತರ ಕೇಳಿಕೊಳ್ಳೋಣ. ಆಮೆನ್.